ಮೀನು 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 ಬಲೆ ತುಂಬ ರಾಶಿ ರಾಶಿ ಮೀನು. ಇಷ್ಟೊಂದು ಪ್ರಮಾಣದ ಮೀನು ಬಲೆ ಸಿಕ್ಕಿದ್ದು ಕಡಲ ತೀರದಲ್ಲಿ. ಕೈರಂಪಣಿ ಬಲೆಗೆ ಬಿದ್ದ ಮೀನಿನ ರಾಶಿ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಚೀಲ ತುಂಬ ಬೇಕಾದಷ್ಟು ತುಂಬಿಸಿಕೊಂಡು ಜಾಸ್ತಿಯಾಗಿ ಉಳಿದ ಮೀನನ್ನ ಸಮುದ್ರ ನೀರಿನಲ್ಲಿ ಬಿಟ್ಟು ಬಿಡುವಷ್ಟು ಮೀನು ಸಿಕ್ಕಿದೆ. ಅದೆಂಥ ರಶ್ಶು, ಅದೆಂಥ ಜನ. ಸಮುದ್ರದ ಬುಡದಲ್ಲಿ ತಾಜಾ ಮೀನು ಬಂದು ನಿಮ್ಮ ಜೋಳಿಗೆ ಬೀಳುತ್ತೆ ಅಂದ್ರೆ ಯಾರು ಬಿಡ್ತಾರೆ? ಉಡುಪಿಯ ಕಡಪಡಿ ಸಮೀಪದ ಮಟ್ಟು ಪ್ರದೇಶದಲ್ಲಿ ಸುಂದರವಾದ ಬೀಚ್ ಇದೆ. ಇಲ್ಲಿ ಕಳೆದ 2 ದಿನಗಳಿಂದ ಜನರು ಕೈಯಲ್ಲಿ ಪ್ಲಾಸ್ಟಿಕ್ ಚೀಲ ಹಿಡಿದು ಬರ್ತಿದ್ದಾರೆ. ಸಮುದ್ರ ದಡದಲ್ಲಿ ಚಿಮ್ಮಿ ಹಾಕುತ್ತಿರುವ ಮೀನು ತಾನಾಗಿ ಬಂದು ಬಲೆಗೆ ಬೀಳ್ತಾ ಇದೆ. ಮತ್ಸ್ಯ ಪ್ರಿಯರಿಗಂತೂ ಹಬ್ಬವೇ ಹಬ್ಬ. ಕೈರಂಪಣಿ ಬಲೆ ಬೀಸಿದ ನಾಡುದೋಣಿ ಮೀನುಗಾರರು ಮತ್ಸ್ಯ ರಾಶಿ ಕಂಡು ಫುಲ್ ಖುಷಿಯಾಗಿದ್ದಾರೆ.